ಕರಾವಳಿ ಭಾಗದ ಅತ್ಯಂತ ಪ್ರಮುಖ ಪಂಗಡವಾದ ಬಿಲ್ಲವ ಜನಾಂಗಕ್ಕೆ ಕೋಟಿ ಚೆನ್ನಯ್ಯ ಎಂಬ ವೀರ ಪುರುಷರು ಆರಾಧ್ಯ ದೇವರು. ಈ ಇತಿಹಾಸ ಪುರುಷರ ಹೆಸರಲ್ಲಿ ರಾಜ್ಯದ ಸರ್ಕಾರ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ನಿರ್ಮಾಣ ಮಾಡಿದೆ. ತುಳುನಾಡಿನ ಈ ಐತಿಹಾಸಿಕ ಸಂಗ್ರಹಾಲಯಕ್ಕೆ ಸದ್ಯ ಗತಿಗೋತ್ರ ಇಲ್ಲದಂತಾಗಿದೆ. ವೋಟ್ ಬ್ಯಾಂಕ್ ಆಗಿ ಬಿಲ್ಲವ ಜನಾಂಗವನ್ನ ಓಲೈಸುತ್ತಾ ಬಂದಿರುವ ರಾಜಕೀಯ ಪಕ್ಷಗಳು ಪ್ರಮುಖ ಸ್ಮಾರಕವನ್ನ ಹಾಳುಗೆಡುತ್ತಿರುವುದು ಸಮುದಾಯದ ಜನರಿಗೆ ಮಾತ್ರವಲ್ಲ, ನಾಗರಿಕರಿಗೂ ನೋವು ತಂದಿದೆ. ತುಳುನಾಡಿನ ದೈವಗಳ ಬೃಹದಾಕಾರದ ಮೂರ್ತಿಗಳು, ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಾಣವಾದ ಪಾರಂಪರಿಕ ಕಟ್ಟಡಗಳು, ಜನಪದ ಸಂಸ್ಕೃತಿಯ ಅಪರೂಪದ ಶಿಲ್ಪಚಿತ್ರಗಳು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ಗೆ ಒಮ್ಮೆ ಭೇಟಿ ಕೊಟ್ರೆ ನಿಮಗೆ ತುಳುವರ ಜೀವನ ಸಂಸ್ಕೃತಿಯ ಸಂಪೂರ್ಣ ಪರಿಚಯವಾಗುತ್ತೆ. ಆದ್ರೆ ಜೋಕೆ, ಥೀಮ್ ಪಾರ್ಕ್ ರೌಂಡ್ಸ್ ಹೊಡೆಯುವಾಗ ಹಾವು ಕಡಿದರೆ ಯಾರೂ ಜವಾಬ್ದಾರರಲ್ಲ. ಒಮ್ಮೆ ನೋಡಿದ ಪುರಾತನ ವಸ್ತುಗಳು ಇನ್ನೊಮ್ಮೆ ಭೇಟಿ ಕೊಟ್ಟಾಗ ಕಾಣಲು ಸಿಗದಿದ್ದರೆ ಯಾವುದೇ ಅಚ್ಚರಿಯಿಲ್ಲ. ಯಾಕಂದ್ರೆ ಪ್ರದರ್ಶನ ನೋಡುವ ನೆಪದಲ್ಲಿ ಯಾರಾದರೂ ಇಲ್ಲಿನ ಸ್ಮಾರಕ ವಸ್ತುಗಳನ್ನ ಕದ್ದೊಯ್ದರೆ ಪತ್ತೆ ಹಚ್ಚಲು ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿಲ್ಲ. ಸಾಕಷ್ಟು ಸ್ವತ್ತುಗಳು ಕಾಣೆಯಾಗಿದ್ದರೂ ಹೊಣೆ ಹೊರುವವರು ಯಾರೂ ಇಲ್ಲ. ಈ ಥೀಮ್ ಪಾರ್ಕ್ನ ನಿರ್ವಾಹಕರು ಎಲ್ಲೋ ಮೂಲೆಯಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರೂ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಇರುವ 2 ನಿರ್ವಾಹಕರಿಗೆ 8 ತಿಂಗಳಿಂದ ಚಿಕ್ಕಾಸು ಸಂಬಳ ಸಿಕ್ಕಿಲ್ಲ. ಬೆಲ್ಲಪರ ಸ್ವಾಭಿಮಾನದ ಬದುಕಿಗೆ ದಾರಿ ತೋರಿದ ಕೋಟಿ ಚೆನ್ನಯ್ಯರ ಹೆಸರಿನ ಥೀಮ್ ಪಾರ್ಕ್ನ ಸದ್ಯದ ಅವ್ಯವಸ್ಥೆ ಇದು. ನಾನು ಸುಮಾರು 45 ವರ್ಷದಿಂದ ಈ ತುಳುನಾಡಿನ ವೀರಪುರುಷರು, ಅವಳಿ ವೀರರು, ಸಾಂಸ್ಕೃತಿಕ ವೀರರಾದ ಕೋಟಿ ಚೆನ್ನಯ್ಯರ ಆ ದಿವ್ಯ ಚರಿತ್ರೆಯನ್ನು ಜನಮನದಲ್ಲಿ ಇನ್ನಷ್ಟು ಚಿರಸ್ಥಾಯಿಯಾಗಿ ನೆಲೆಗೊಳಿಸಬೇಕು ಅಂತೇಳಿ ಬೇಕಷ್ಟು ಗರಡಿಗಳನ್ನು ತಿರುಗಿ ಅಧ್ಯಯನ ಮಾಡಿ ಗ್ರಂಥ ಪ್ರಕಟಣೆ ಮಾಡಿದ್ದೇವೆ. ಆದಿ ಉಡುಪಿಯ ವೈದ್ಯಶ್ರೀ ಸಂಸ್ಥೆಯ ಮುಖಾಂತರವಾಗಿ ನಾವು ಬೇಕಷ್ಟು ಸಂಶೋಧನಾತ್ಮಕವಾದಂತಹ ಕೆಲಸವನ್ನು ಮಾಡಿದ್ದೇವೆ. ಡಾಕ್ಟರ್ ವಿ.ಎಸ್. ಆಚಾರ್ಯವರು ಈ ರಾಜ್ಯದ ಗೃಹ ಮಂತ್ರಿಯಾಗಿದ್ದ ಕಾಲದಲ್ಲಿ, ಅವರು ಶಾಸಕರಾಗಿದ್ದ ಕಾಲದಲ್ಲಿ, ನನ್ನ ಆತ್ಮಮಿತ್ರ ಮಾನ್ಯ ಸುನೀಲ್ ಕುಮಾರ್ರವರು ಶಾಸಕರಾಗಿದ್ದ ಆ ಕಾಲದಲ್ಲಿ ರಾಜ್ಯ ಸರ್ಕಾರದಿಂದ 100 ಎಕರೆ ಜಮೀನನ್ನು ಈ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕಿಗೋಸ್ಕರ ಕೊಡಿಸಿ ಅಲ್ಲಿ ವಿವಿಧ ರೀತಿಯ ಒಂದು ಬೆಳವಣಿಗೆಗಳ ಕಾರ್ಯವನ್ನು ಮಾಡಬೇಕು, ಅದನ್ನೊಂದು ಪ್ರವಾಸೋದ್ಯಮ ಇಲಾಖೆಯಿಂದ ಅದನ್ನು ಇನ್ನಷ್ಟು ಸುಧಾರಿಸಿಗೊಳಿಸಬೇಕು ಎನ್ನುವುದಾಗಿ ಬಹಳಷ್ಟು ಪ್ರಯತ್ನ ಪಟ್ಟದನ್ನು ನಾನು ಕೇಳಿದ್ದೇನೆ, ಕಂಡಿದ್ದೇನೆ. ಬೆಳೆದ ಹುಲ್ಲು ರಾಶಿನ ನಡುವೆ ಥೀಮ್ ಪಾರ್ಕ್ನ ವೈಭವವೇ ಕಣ್ಮರೆಯಾಗಿದೆ. 2012ರಲ್ಲಿ 2 ಕೋಟಿ ವೆಚ್ಚದಲ್ಲಿ ಈ ಮಹತ್ವಾಕಾಂಕ್ಷಿ ಸಂಗ್ರಹಾಲಯ ಆರಂಭವಾಯಿತು. ಪ್ರಾರಂಭದ ಕೆಲವು ವರ್ಷಗಳಲ್ಲಿ ಕರಾವಳಿಯ ಪ್ರಮುಖ ಪ್ರವಾಸಿ ತಾಣವೂ ಆಗಿತ್ತು. ಸಾಕಷ್ಟು ಸಿಬ್ಬಂದಿಗಳು, ಸ್ಮಾರಕಕ್ಕೆ ರಕ್ಷಣೆ ಎಲ್ಲವೂ ಇತ್ತು. ಆದರೆ ಬರುತ್ತಾ ರಾಯರ ಕುದುರೆ ಕತ್ತೆಯಾಯಿತು ಅಂತಾರಲ್ಲ, ಥೀಮ್ ಪಾರ್ಕ್ನ ಸದ್ಯದ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಉಸ್ತುವಾರಿಯಲ್ಲಿರುವ ಈ ಪಾರ್ಕ್ ಸೂಕ್ತ ನಿರ್ವಹಣೆಯಿಲ್ಲದೆ ಪಾಳು ಬಿದ್ದಿದೆ. ಪ್ರವಾಸಿಗರು ಬಂದರೆ ಕನಿಷ್ಠ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆಯೂ ಇಲ್ಲ. ಚುನಾವಣೆ ಬಂದಾಗ ಬಿಲ್ಲವರು ಎಲ್ಲರಿಗೂ ಬೇಕು. ಪ್ರಬಲ ರಾಜಕೀಯ ಶಕ್ತಿಯಾಗಿದ್ದರೂ ಈ ಸಮುದಾಯದ ವೀರ ಪುರುಷರಿಗೆ ಇಲ್ಲಿ ಅವಮಾನವಾಗ್ತಾ ಇದೆ. ನಿರ್ವಹಣೆಗೆ ಸರ್ಕಾರದಿಂದ ಬಂದ ಅನುದಾನಗಳು ಕೂಡ ವಾಪಸ್ಸಾಗಿವೆ. ವ್ಯವಸ್ಥೆಯ ವಿರುದ್ಧ ಬಂಡೆದ್ದವರು ಕೋಟಿ ಚೆನ್ನಯ್ಯರು. ಈಗ ಅವರ ಅನುಯಾಯಿಗಳು ಕೂಡ ಅದೇ ಮಾರ್ಗ ಹಿಡಿಯಬೇಕಾಗಿದೆ. ವೀರ ಪುರುಷರ ಸ್ಮಾರಕ ನೆಲಕಚ್ಚಲು ಬಿಡದೆ ಸ್ವಾಭಿಮಾನದ ಸಂಕೇತವಾಗಿ ಮತ್ತೆ ಮೇಲೇಳಬೇಕಾಗಿದೆ.
ತುಳು ಸಂಸ್ಕೃತಿ ರಕ್ಷಣೆಗೆ ಸ್ಥಳೀಯ ಶಾಸಕ ಸುನಿಲ್ ಕುಮಾರ್ ಹಾಗೂ ರಾಜ್ಯ ಸರ್ಕಾರ ಮನಸ್ಸು ಮಾಡಬೇಕಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಾರ್ಕಳ.